ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ಎನ್ಆರ್ಸಿ ಮತ್ತು ಕ್ಯಾಬ್ ಪೌರತ್ವ ಕಾಯ್ದೆ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನಾ ಸಭೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟು ವರ್ಷಗಳ ಕಾಲ ಆ ಒಂದು ಹೋರಾಟವನ್ನು ನಡೆಸಿಕೊಂಡು ಬಂದು ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕೋರ್ಟ್ನಲ್ಲಿ ಮಾಡ್ತಾರೆ. ಉನ್ನಾವೋ ಸಂತ್ರಸ್ತೆಯ ರೇಪ್ ಮಾಡಿದವರು ಭಾರತೀಯ ಜನತಾ ಪಕ್ಷದ ಶಾಸಕರು. ಇವತ್ತು ಪೇಪರ್ನಲ್ಲಿ ಬಂದಿದೆ, ಭಾರತೀಯ ಜನತಾ ಪಕ್ಷದ ಉಚ್ಚಾಟಿತ ಶಾಸಕರಂತೆ. ಬಹುಶಃ ಉಚ್ಚಾಟನೆ ಮಾಡ್ತಾರೆ. ಸಾಧ್ವಿ ಅವರು ಕೂಡ ಏನೋ ಭಾರತ ವಿರೋಧಿ ಸ್ಟೇಟ್ಮೆಂಟ್ ಕೊಟ್ಟರೆ ಅವರೊಂದು ಕಮಿಟಿಯಿಂದ ಬಿಡ್ತಾರೆ. ಜನತಾ ಪಕ್ಷದಲ್ಲಿ ಹಾಗೆ ಇರ್ತಾರೆ ಅವರು. ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ. ಅವರಿಗೆ ಇವತ್ತು ಶಿಕ್ಷೆ ಆಗಿದೆ. ಶಿಕ್ಷೆಯ ಪ್ರಮಾಣ ಶೀಘ್ರ ಪ್ರಕಟವಾಗಲಿಕ್ಕಿದೆ. ಇವತ್ತು ಆ ಹೆಣ್ಣು ಮಗಳು ಎಷ್ಟು ವರ್ಷ ಕಾದರು. ಆದರೆ ಆ ಸಂತ್ರಸ್ತೆಯ ಕೋರ್ಟ್ಗೆ ಹೋಗುವಂಥ ಸಂದರ್ಭ ಅವರ ಕಾರನ್ನು ಅಪಘಾತಕ್ಕೀಡಾಗಿ 2 ಜನ ಅವರ ಚಿಕ್ಕಮ್ಮ ಸತ್ತೋದ್ರು. ಅನಂತರ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜಾ ಅವರು, ನರೇಂದ್ರ ಮೋದಿ ಸರ್ಕಾರ ಇವತ್ತು ಜನವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಿದೆ. ಪೌರತ್ವ ಮತ್ತು ಕ್ಯಾಬ್ ಪೌರತ್ವ ಕಾಯ್ದೆ ದೇಶದ ಸೌಹಾರ್ದತೆ ಮತ್ತು ಏಕತೆಯನ್ನು ಮುರಿಯುವ ಕಾನೂನು ಎಂದು ದೇಶದ ಪ್ರಜೆಗಳಿಗೆ ಗೊತ್ತಿದೆ ಎಂದು ಹೇಳಿದರು. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮತ್ತು ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಇದು ಕ್ಯಾರೇ ಇಲ್ಲ. ಇಡೀ ಭಾರತ ದೇಶದ ಆಡಳಿತ ಇವತ್ತು ಜನವಿರೋಧಿಯಾಗಿ ಆಡಳಿತ ನಡೆಸ್ತಾ ಇದೆ. ಬಂಧುಗಳೇ, ಇವತ್ತು ಮಿಥುನ್ ರೈ ಅವರು ಹೇಳಿದರು, ಎನ್ಆರ್ಸಿ ಇರ್ಬೋದು, ಕ್ಯಾಬ್ ಇರ್ಬೋದು, ಇದು ಭಾರತ ದೇಶದ ಜನರಿಗೆ ಹೇಗೆ ತೊಂದರೆ ಆಗ್ತದೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಬಿಜೆಪಿ ಅವರು ಬಾಯಿ ಎತ್ತಿದ್ರೆ ಸಾಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಮಾತಾಡ್ತಾರೆ. ಇವತ್ತು ಅವರ ತಂದಿರ್ತಕ್ಕಂಥ ಕಾನೂನು ಬಿಜೆಪಿಯ 80% ಜನ ಪದಾಧಿಕಾರಿಗಳಿಗೆ, ಮಂತ್ರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಗೊತ್ತಿದೆ. ಈ ಕಾನೂನು ದೇಶದ ಸೌಹಾರ್ದತೆಯನ್ನು, ಏಕತೆಯನ್ನು ಮುರಿಯತಕ್ಕಂಥ ಕಾನೂನು. ಈ ಸಂದರ್ಭ ಕಾಂಗ್ರೆಸ್ನ ಮುಖಂಡರಾದ ಮಾಜಿ ಶಾಸಕ ಜಿಆರ್ ಲೋಬೋ, ಮಿಥುನ್ ರೈ ಮೊದಲಾದವರು ಉಪಸ್ಥಿತರಿದ್ದರು.